ಮಣಿಪುರದಲ್ಲಿ ವ್ಯಾಪಕ ಹಿಂಸಾಚಾರ, ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ಬೆತ್ತಲೆ ಮೆರವಣಿಗೆ, ಹಲವಾರು ಮಂದಿಯ ಸಾವು ನೋವು, ಸಾವಿರಾರು ಮಂದಿ ಮನೆ ಮಾರು ಕಳೆದುಕೊಂಡು ಪುನರ್ವಸತಿ ಕೇಂದ್ರಗಳಲ್ಲಿ ಆಶ್ರಯವನ್ನ ಪಡೆದಿರುವಾಗ ರಾಷ್ಟ್ರೀಯ ಮಹಿಳಾ ಆಯೋಗ ಎಲ್ಲಿದೆ? ಆಯೋಗದ ಅಧ್ಯಕ್ಷರು ಸದಸ್ಯರು ಅಲ್ಲಿಗೆ ಹೋಗಿಲ್ಲವೇಕೆ ಎಂದು ಕಾಂಗ್ರೆಸ್ ನಾಯಕಿ ಕೃಪಾ ಅಮರ ಆಳ್ವ ಪ್ರಶ್ನಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಣಿಪುರದಲ್ಲಿ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ, ಅವರು ಭಯದಲ್ಲಿದ್ದಾರೆ. ಮಕ್ಕಳ ಆಯೋಗ ಎಲ್ಲಿದೆ? ಬೆತ್ತಲೆ ಮೆರವಣಿಗೆಗೆ ಒಳಗಾದವರಲ್ಲಿ ಸೈನಿಕನ ಪತ್ನಿ ಕೂಡ ಇದ್ದಾರೆ. ಆದರೂ ನಮ್ಮ ಪ್ರಧಾನಿ ಮಾತನಾಡುವುದಿಲ್ಲ. ಪ್ರಧಾನಿ ಅವರದ್ದು 1 ನಿಮಿಷದ ಆಡಿಯೋ ಮಾತ್ರ, ವಿಡಿಯೋ ಇಲ್ಲ. ಅಂದ್ರೆ ಈ ತನಕವೂ ಆಕ್ಷನ್ ಇಲ್ಲ. ಸಂಸತ್ತಿನಲ್ಲಿ ಮಾತನಾಡಲು ಸಿದ್ಧರಿಲ್ಲ ಎಂದ್ರೆ ಇದು ಬಹಳ ಬೇಸರದ ಸಂಗತಿ ಎಂದರು. ಸಂತ್ರಸ್ತರು ಕುಕಿ ಬುಡಕಟ್ಟು ಸಮುದಾಯದ ಕೆಳವರ್ಗದ ಜನರೆಂದು ಅಸಡ್ಡೆಯೇ ಎಂದು ಪ್ರಶ್ನಿಸಿದರು. ಮಣಿಪುರದ ವಿಚಾರಕ್ಕೆ ಸಂಬಂಧಿಸಿ ಎಲ್ಲವನ್ನ ಮುಚ್ಚಿಡಲು ಪ್ರಧಾನಿ ಮತ್ತು ಗೃಹ ಸಚಿವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದರು. ಉಡುಪಿಯ ಪ್ಯಾರಾಮೆಡಿಕಲ್ ಕಾಲೇಜಿನ ಶೌಚಾಲಯದಲ್ಲಿ ವಿಡಿಯೋ ಚಿತ್ರೀಕರಣ ವಿವಾದದ ಕುರಿತು ಪ್ರತಿಕ್ರಿಯೆ ನೀಡಿದಂತಹ ಕೃಪಾ ಅಮರ ಆಳ್ವ, ಈ ಘಟನೆ ಖಂಡನೀಯ. ಆದರೆ ವಿದ್ಯಾರ್ಥಿನಿಯರ ಮೊಬೈಲ್ ಫೋನ್ಗಳ FSL ವರದಿ ಬಂದ ಬಳಿಕ ಸೂಕ್ತ ಪ್ರತಿಕ್ರಿಯೆ ನೀಡ್ತೇವೆ ಎಂದರು. ಇವತ್ತು ವಿಪರ್ಯಾಸ ಎಂದ್ರೆ ಎಲ್ರಿಗೆ ಗೊತ್ತಿದ್ದ ಹಾಗೆ ಉಡುಪಿಯಲ್ಲಿ ಒಂದು ಧರ್ಮದ ಹೆಣ್ಮಕ್ಳೇನ ವಿಡಿಯೋ ಮಾಡಿದ್ದಾರೆ ಅಂತ ABVP ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಹೋಮ್ ಮಿನಿಸ್ಟರ್ ಮನೆಯನ್ನು ಮುತ್ತಿಗೆ ಹಾಕೊಂಡಿದ್ದಾರೆ. ನ್ಯಾಷನಲ್ ವಿಮೆನ್ಸ್ ಕಮಿಷನ್ ಇದು ಒಂದು ಮೆಂಬರು ಇಷ್ಟು ಬೇಗನೆ ಓಡಿಕೊಂಡು ಬಂದಿದ್ದಾರೆ ಉಡುಪಿಗೆ. ಅವರ ಮಾತನ್ನೇ ನಾನು ಕೇಳಿ ಹೇಳ್ತಾ ಇದ್ದೇನೆ. ಇಷ್ಟವರೆಗೆ ಏನು ಪ್ರೂಫ್ ಸಿಗ್ಲಿಲ್ಲ, ವಿಡಿಯೋ ಇಲ್ಲ, FSL ಗೆ ಇನ್ನೂ ಕಲಿಸ್ಬೇಕು. ಇವತ್ತಿನ ಪ್ರಕಾರ ಅಲ್ಲಿ ಏನು ಆಗ್ಲಿಲ್ಲ. ಆದ್ರೂ ನಂಗೆ ತಿಳಿದ ಮಟ್ಟಿಗೆ ಇಟ್ ಈಸ್ ಅ ವಿಡಿಯೋ ಟೇಕನ್ ಅಲ್ವಾ? ಅಲ್ಲಲ್ಲ, ಅದೇ ನೀವ್ ನನ್ನ ಹತ್ರ ಕೇಳ್ತೀರಿ ಯಾಕೆ ಆಕ್ರೋಶ. ಅದೇ ಆಕ್ರೋಶ ABVP ಅವರು, ಇಲ್ಲದ್ರೆ ಖುಷ್ಬು ಸುಂದರ್ ಯಾಕೆ ಮಣಿಪುರಕ್ಕೆ ಹೋಗ್ಲಿಲ್ಲ? ಯಾಕೆ ಮಣಿಪುರಕ್ಕೆ ಹೋಗ್ಲಿಲ್ಲ? ಯಾಕೆ ಮುತ್ತಿಗೆ ಹೋಮ್ ಮಿನಿಸ್ಟರ್ ಮನೆಗೆ ಹಾಕಿದ್ದಾರೆ ಇವತ್ತು ಬೆಳಿಗ್ಗೆ? ಅದನ್ನೇ ಯಾಕೆ ಪ್ರೈಮ್ ಮಿನಿಸ್ಟರ್ ಮನೆಗೆ ಮುತ್ತಿಗೆ ಹಾಕ್ಲಿಲ್ಲ? ಯಾಕೆ? Why don't you ask those questions? Because you are not given an opportunity to ask the Prime Minister a question. National Women Commission member ಖುಷ್ಬು ಸುಂದರ್ ಓಡಿಕೊಂಡು ಬಂದಿದ್ದಾರೆ. ಯಾಕೆಂದ್ರೆ ಇವತ್ತು ಇಲ್ಲಿ ಬಿಜೆಪಿ ಸರ್ಕಾರ ಅಲ್ಲ, ಇದೇ ಬಿಜೆಪಿ ಸರ್ಕಾರ ಇರ್ತಿದ್ರೆ ಬರ್ತಾ ಇರಲಿಲ್ಲ. ಮಣಿಪುರದಲ್ಲಿ ಇಷ್ಟು ದೊಡ್ಡ ಘಟನೆ ಆಗ್ತಾ ಇದೆ. hundreds and thousands of people are displaced. ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ. ನ್ಯಾಷನಲ್ ಚೈಲ್ಡ್ ರೈಟ್ಸ್ ಕಮಿಷನ್ ಎಲ್ಲಿ ಇದೆ? ನ್ಯಾಷನಲ್ ವಿಮೆನ್ ಕಮಿಷನ್ ಎಲ್ಲಿ ಹೋಗಿದೆ? ಸ್ಮೃತಿ ಇರಾನಿ ಯಾಕೆ ಮಣಿಪುರ್ಗೆ ಹೋಗ್ಲಿಲ್ಲ? ಇವತ್ತು ಪ್ರೈಮ್ ಮಿನಿಸ್ಟರ್ ಒಂದು ಪಾರ್ಲಿಮೆಂಟ್ ಅನ್ನು ಅಡ್ರೆಸ್ ಮಾಡ್ಲಿಕ್ಕೆ he is scared. ಯಾಕೆ ಮಾಡಬೇಕು ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. Why should it be Amit Shah? This is a very very important issue. Manipur is a border state in India. Manipur is a border state of India. It is not just the collapse of the law and order. The Union Minister for State for External Affairs, ಇವತ್ತು ಡೆಮೋಕ್ರಸಿ ಕೊಲ್ಯಾಪ್ಸ್ ಆಗಿದೆ. ಇವತ್ತು the opposition parties have to get together to pass a no confidence to get the Prime Minister to talk on this subject. ಮೇ ತಿಂಗಳಿಂದ ಇವತ್ತು ತನಕ ಪ್ರೈಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾರೆ? ಕರ್ನಾಟಕಕ್ಕೆ ಬಂದ್ರು, ಕ್ಯಾಂಪೇನ್ ಮಾಡಿದ್ರು, ಅಮೆರಿಕೆಗೆ ಹೋದ್ರು, ಫ್ರಾನ್ಸಿಗೆ ಹೋದ್ರು, ನಿನ್ನೆ ಭಾರತ ಮಂಟಪಮ್ಮ ಇನಾಗ್ರೇಟ್ ಮಾಡಿದ್ರು. ಒಂದು ಕಡೆಯಲ್ಲಿ, ಒಂದು ಮನ್ ಕಿ ಬಾತ್ ಅಲ್ಲಿ ಒಂದು ಕಡೆಯಲ್ಲಿ ಕಾನ್ಫಿಡೆನ್ಸ್ ತುಂಬಿಸ್ಲಿಲ್ಲ, ಇಲ್ಲಾದ್ರೆ ಒಂದು ಹೇಳಲಿಲ್ಲ. ಮಣಿಪುರದಲ್ಲಿ ಅವರ ಮಾತಿಗೆ ಒಂದು ಬೆಲೆ ಇಲ್ವಾ? ಅಲ್ಲ, ಅವರಿಗೆ ಅವರ ಮೇಲೇನೆ ಕಾನ್ಫಿಡೆನ್ಸ್ ಕಳೆದು ಹೋಗಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಎ ನ್ಯೂಸ್ ಟು ಬಿ ಡಿಬೇಟೆಡ್ ಅಕ್ರಾಸ್ ದ ಗ್ಲೋಬ್. ಅಂತ ಒಂದು ಪರಿಸ್ಥಿತಿ ನಾವು ತಂದಿಟ್ಟಿದ್ದೇವೆ. ಆದರೆ ನಮ್ಮ ಪ್ರಧಾನಮಂತ್ರಿ ಬಾಯಿಗೆ ಪ್ಲಾಸ್ಟರ್ ಹಾಕಿ ಕೂತ್ಕೊಂಡಿದ್ದಾರೆ. ಇಂಥ ಒಂದು ಸಿಚುವೇಶನ್ ಅನ್ನು ಮಾತ್ರ ನಾನು ಒಂದು ಪಕ್ಷ ಅಂತ ಅಲ್ಲ, ರಾಹುಲ್ ಗಾಂಧಿಯನ್ನು ನಿಜವಾಗಿ ನಾನು ಶ್ಲಾಘಿಸ್ತೇನೆ. ಯಾಕೆಂದ್ರೆ ಮಣಿಪುರಿಗೆ ಹೋಗುವ ಆ ಒಂದು ಕರೇಜ್ ಅನ್ನು ಅವರು ತೋರಿಸಿದ್ರು. ಹೋಗಿ ಅಲ್ಲಿ ಅವರ ಹತ್ರ ಮಾತಾಡಿ, ಅದಕ್ಕೆ ಫೋಟೋ ಆಪ್ ಅಂತ ಹೇಳ್ತಾರೆ ಆಪೋಸಿಷನ್, ಇದು ಬಿಜೆಪಿನವರು.
ಅವರು ಎಲ್ಲದೂ ಮಾಡೋದು ಫೋಟೋ ಆಪ್ಸಿಗೆ ಅಂತ ಅವರಿಗೆ ಮರ್ತು ಹೋಗಿದೆಯಾ?